ನಾವು ಹುಟ್ಟಿದ ಮಣ್ಣು, ಜನ್ಮ ನೀಡಿದ ತಾಯಿ ಮತ್ತು ಮಾತೃಭಾಷೆಯ ಋಣ ತೀರಿಸುವ ಕೆಲಸವನ್ನ ಮಾಡಬೇಕು. ಮಣ್ಣಿನ ಭಾಷೆಯ ಬೆಳವಣಿಗೆಗೆ ಸಹಕರಿಸುವ ಗುಣ ನಮ್ಮಲ್ಲಿ ಬೆಳೆಯಬೇಕು ಎಂದು ಸಂಪ್ಯ ಅನ್ನಪೂರ್ಣೇಶ್ವರಿ ದೇವಳದ ಧರ್ಮದರ್ಶಿಯಾದ ಕುಕ್ಕಾಡಿ ತಂತ್ರಿ ಪ್ರೀತಂ ಪುತ್ತೂರಾಯ ಹೇಳಿದರು. ಪುತ್ತೂರಿನ ಭಾರತ್ ಸಿನಿಮಾಸ್ ಚಿತ್ರಮಂದಿರದಲ್ಲಿ ಯಾನ್ ಸೂಪರ್ ಸ್ಟಾರ್ ತುಳು ಚಲನಚಿತ್ರ ಪ್ರದರ್ಶನಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದರು. ಹುಟ್ಟಿದ ಕೂಡಲೇ ತಾನು ಹೊತ್ತುಕೊಂಡು ಬಂದಂತ ಋಣದಲ್ಲಿ ಒಂದು ಪ್ರಧಾನವಾದ ಋಣ ಏನು ಅಂತ ಹೇಳಿದ್ರೆ ತನ್ನ ಹುಟ್ಟಿಸಿದಂತ ಮಣ್ಣಿನ, ಹುಟ್ಟಿಸಿದಂತ ಭಾಷೆಯ, ಹುಟ್ಟಿಸಿದಂತ ತಾಯಿಯ ಋಣವನ್ನು ತೀರಿಸುವಂಥದ್ದು. ಇವತ್ತು ಈ ತುಳುನಾಡಿನಲ್ಲಿ ಪರಿಪೂರ್ಣವಾದಂತ ವಿಶೇಷತೆಯನ್ನು ಹೊಂದಿಕೊಂಡು ಬಂದಂತ ಈ ತುಳು ಭಾಷೆಯ ಚಲನಚಿತ್ರಗಳನ್ನು ನಾವು ಬಹುಶಃ ಆದಷ್ಟು ಬೇರೆ ಬೇರೆ ಭಾಷೆಗಳಿಗೆ ನಮ್ಮ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಸಹಕಾರ ಕೊಟ್ಟರು ಯಾವಾಗ ನಮ್ಮ ಹೆತ್ತ ತಾಯಿಯ, ಹೆತ್ತ ಮಣ್ಣಿನ ಭಾಷೆಗೆ ನಮಗೆ ಸಪೋರ್ಟ್ ಮಾಡಲಿಕ್ಕೆ ಆಗುವುದಿಲ್ವ, ಆಗ ನಾವು ಪರಿಪೂರ್ಣವಾಗಿ ನಮ್ಮ ಋಣವನ್ನು ತೀರಿಸಿಕೊಂಡಾಗೆ ಆಗುವುದಿಲ್ಲ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ತುಳು ಸಿನಿಮಾಗಳು ಬಹಳಷ್ಟು ಜನಪ್ರೀತಿ, ಅದರಲ್ಲಿಯೂ ಹೆಚ್ಚಾಗಿ ತುಳು ಸಿನಿಮಾ ಅಂತ ಹೇಳಿದ್ರೆ ತಮಾಷೆಗಳ ಸಾಗರ ಅಂತ ಹೇಳಿ ಲೆಕ್ಕ. ಅಂತ ಒಂದು ಸಾಗರದ ತಮಾಷೆಗಳೊಂದಿಗೆ ತುಳು ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ. ಇವತ್ತು ಈ ಬಿಡುಗಡೆ ಆದಂಥ ವಿಶೇಷವಾದಂಥ ಚಲನಚಿತ್ರಕ್ಕೂ ಅದರ ನಿರ್ದೇಶಕರಾಗಲಿ ಕಲಾವಿದರುಗಳಾಗಲಿ ಎಲ್ಲರೂ 3 ರೀತಿಯ ಶ್ರಮಗಳನ್ನು ತೊಡಗಿಸಿಕೊಂಡು ಬರ್ತಾರೆ. ಪುತ್ತಿಲ ಪರಿವಾರದ ಸಂಸ್ಥಾಪಕ ಅರುಣ್ ಕುಮಾರ್ ಪುತ್ತಿಲ ಅವರು ಮಾತನಾಡಿ, ತುಳು ಭಾಷೆಗೆ ಅಧಿಕೃತ ಸ್ಥಾನಮಾನ, ತುಳು ರಾಜ್ಯ ಸ್ಥಾಪನೆಯ ಕಲ್ಪನೆಯ ನಡುವೆ ಈ ಚಿತ್ರತಂಡದಿಂದ ತುಳು ಭಾಷೆಗೆ ಗೌರವ ತರುವ ಕೆಲಸ ಆಗಿದೆ ಎಂದರು. ಚಿತ್ರದ ಬಿಡುಗಡೆಯ ಶುಭ ಸಮಾರಂಭದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಈ ಚಲನಚಿತ್ರವನ್ನ ಬಿಡುಗಡೆಗೊಳಿಸಿದಂತ ನಮ್ಮೆಲ್ಲರ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ತಂತ್ರಿಗಳಾಗಿರುವಂತಹ ಪ್ರೀತಂ ಪುತ್ತೂರಾಯ, ಇವತ್ತು ತುಳು ಭಾಷೆಗೆ ಅಧಿಕೃತವಾಗಿರ್ತಕ್ಕಂಥ ಸ್ಥಾನಮಾನ ಕೊಡಬೇಕು ಮತ್ತು ತುಳು ರಾಜ್ಯದ ಕಲ್ಪನೆ ಸಾಕಾರಗೊಳ್ಳಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳು ನಡೆದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಚಲನಚಿತ್ರಗಳ ಮುಖಾಂತರ, ಕನ್ನಡ ತುಳು ಚಲನಚಿತ್ರಗಳ ಮುಖಾಂತರ ಇವತ್ತು ಒಳ್ಳೆಯ ಕಲಾವಿದರನ್ನ ಸಮಾಜಕ್ಕೆ ಕೊಡುವತಕ್ಕಂಥ ಕೆಲಸ ಮತ್ತು ತುಳು ಭಾಷೆಗೆ ವಿಶೇಷ ಗೌರವ ತರತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬಿಡುಗಡೆಗೊಂಡಿರತಕ್ಕಂಥ ಯಾನ್ ಸೂಪರ್ ಸ್ಟಾರ್ ಅನ್ನುವಂಥ ಚಲನಚಿತ್ರ ಎಲ್ಲ ನಮ್ಮ ರಾಜ್ಯದಲ್ಲಿಯೂ ಕೂಡ ಒಳ್ಳೆ ಚಿತ್ರವಾಗಿ ಮೂಡಿ ಬರಲಿ ಮತ್ತು ಮುಂದಿನ ದಿವಸ ಇನ್ನಷ್ಟು ಚಿತ್ರಗಳನ್ನು, ತುಳು ಚಿತ್ರಗಳನ್ನು ಮಾಡತಕ್ಕಂಥ ಶಕ್ತಿಯನ್ನ ನಿರ್ಮಾಪಕರಿಗೆ ಕೊಡಲಿ ಅಂತಕ್ಕಂಥ ಆಶಯದ ಜೊತೆಗೆ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ರಾಧಾಕೃಷ್ಣ ಬೋರ್ಕರ್, ಪುತ್ತೂರು ನಗರ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಮೊಹಮ್ಮದ್ ಅಲಿ, ಉದ್ಯಮಿ ಶಿವರಾಮ್ ರಾಜ್ಕುಮಾರ್ ಶೆಟ್ಟಿ ತುಂಬೆ, ಜಗನ್ನಾಥ್ ಶೆಟ್ಟಿ, ಪ್ರವೀಣ್ ಭಂಡಾರಿ, ಸಿನಿಮಾ ವಿತರಕ ಬಾಲಕೃಷ್ಣ ಶೆಟ್ಟಿ, ಶಿಕ್ಷಕ ಬಾಲಕೃಷ್ಣ ಪುರದೋಳು ಉಪಸ್ಥಿತರಿದ್ದರು.